ಟೈಮಿಂಗ್ ವಿಚಾರದಲ್ಲಿ ಎರಡು ಬಸ್ಸುಗಳ ಸಿಬ್ಬಂದಿಗಳ ನಡುವೆ ಗಲಾಟೆ ನಡೆದ ಘಟನೆ ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿದೆ. ಎರಡು ಬಸ್ಸುಗಳ ಸಿಬ್ಬಂದಿಗಳು ಟೈಮಿಂಗ್ ವಿಚಾರವಾಗಿ ಬಹುಶಃ ದೊಡ್ಡ ಗಲಾಟೆನೇ ಮಾಡಿದರೆ ಇದನ್ನು ನೋಡಿ ಬಸ್ಸಲ್ಲಿರುವಂತಹ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪ್ರಯಾಣಿಕರು ಇರುವಾಗಲೇ ಅಜಾಗರೂಕತೆಯಿಂದ ಬಸ್ ಚಾಲಾಯಿಸಿದ ಬಸ್ ಸಿಬ್ಬಂದಿಗಳು ಓವರ್ಟೇಕ್ ಮಾಡಿ ಅಡ್ಡಗಟ್ಟಿ ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ. ಬಸ್ ಸಿಬ್ಬಂದಿಗಳ ಗೂಂಡಾ ವರ್ತನೆಯಿಂದ ಪ್ರಯಾಣಿಕರ ಕಂಗಾಲಾಗಿದ್ದು, ಗೂಂಡಾಗಳಂತೆ ವರ್ತಿಸಿದವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸಾರಿಗೆ ಹಾಗೂ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಬಹುಶಃ ಏನಂದರೆ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎರಡು ಬಸ್ಸುಗಳು ಜಿದ್ದಿಗೆ ಬಿದ್ದಂತೆ ಒಂದರ ಹಿಂದೆ ಒಂದು ಓದಾಡ್ತವೆ. ಅದೇ ರೀತಿಯಾಗಿ ಒಂದು ಕಾಪು ಪ್ರದೇಶಕ್ಕೆ ಬಂದಾಗ ಏನು ಒಂದರ ಹಿಂದೆ ಒಂದು ಬಸ್ ನಿಂತಾಗ ಅಲ್ಲಿಂದ ಮುಂಭಾಗದಲ್ಲಿರುವಂಥ ಬಸ್ಸಿನಿಂದ ಇಳಿದವರು ರಾಡ್ ಹಿಡ್ಕೊಂಡು ಬಂದು ಗಲಾಟೆಯನ್ನು ಮಾಡ್ತಾರೆ. ಇದನ್ನು ನೋಡಿದಂತಹ ಪ್ರಯಾಣಿಕರಂತೂ ಕಂಗಾಲಾಗಿದ್ದಾರೆ. ಯಾಕೆಂದರೆ ಇವರು ಈ ರೀತಿಯಾಗಿ ಓವರ್ಟೇಕ್ ಮಾಡಿಕೊಂಡು ಒಳಗಿದ್ದಂಥ ಪ್ರಯಾಣಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಿದ್ದಾರೆ ಜವಾಬ್ದಾರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ.